ಸರಿಯಾಗಿ ತುಂಬಾ ಭಯ ಆಗ್ತಿದಣ್ಣ. ನನ್ನಂತ ಮಗ ದೃಷ್ಟಿ ನಿನ್ನ ಬೆನ್ನಿಂದ ಹುಟ್ಟೋದಕ್ಕಿಂತ ನಾನು ಹುಟ್ಟಿದಾಗ್ಲೇ ನನ್ನ ತಾಯಿ ಕುತ್ತಿಗೆ ಇಚ್ಚೆ ಸಾಕ್ಬಿಟ್ಟಿದ್ರೆ ನನ್ನಿಂದ ಮಾತುಗಳು ಕೇಳೋ ಪರಿಸ್ಥಿತಿ ಬರ್ತೀನಿ. ಹುಚ್ಚಿ ಸಹೋದರಿನ ಎಂದಿಗೂ ಭಾಗವಹಿಸಲು ನಿನ್ನ ಸಹೋದರನ ಪಡೆಯಲಿಕ್ಕೆ ನಾನು ಪುಣ್ಯ ಮಾಡಬೇಕು. ಆದರೆ ಇಂಥ ಕಾಮಂದರ ಕಣ್ಣು ಬೆಳೆದು ನಿಂತ ಹೆಣ್ಣು ಮಕ್ಕಳನ್ನು ಬಿತ್ತು ಅಂದ ಮೇಲೆ ಅವರನ್ನು ಮನೆಯಲ್ಲಿ ಇಟ್ಕೊಳ್ಳೋದು ತಪ್ಪು. ಹಿಂದಿನ ವರದಕ್ಷಿಣೆ ವರಗಳ ಪೈಪೋಟಿಯಲ್ಲಿ ವರದಕ್ಷಿಣ ಕೇಳಿದಷ್ಟು ಹಣವನ್ನು ನನ್ನಿಂದ ಕೊಡಲಾಗದೆ ನಿನ್ನ ಮದುವೆಗೆ ನಾನು ನಿಂತು ಆಗ್ತಾ ಇದ್ದೆ. ಅದರ ತಂಗಿ ಈಗ ಮಾತ್ರ ವೇಳೆ ಕಳೆಯಲ್ಲ. ನಾನು ಈ ಮನೆ ನಾನು ಮಾರಿ ಬೇಡಣ್ಣ ಬೇಡ. ಹಿರಿಯರು ನಿನ್ಗೋಸ್ಕರ ಅಂತ ಬಿಟ್ಟೋಗಿರೋ ಈ ಮನೆನ ನನಗೋಸ್ಕರ ನೀನು ಮಾಡೋದು ಬೇಡಣ್ಣ. ಜೊತೆಗೆ ಹುಟ್ಟಿದ ಸಹೋದರನ್ನ ಕಷ್ಟದಲ್ಲಿ ನೋಡಿ ನಾನು ಮಾತ್ರ ತನ್ನಂತ ಇರೋದು ನನಗಿಷ್ಟ ಇಲ್ಲಣ್ಣ. ನೋಡೋಣ, ಈ ಮನೆ ಮಾರಿ ನನಗೆ ಮದುವೆ ಮಾಡೋದು ಇಷ್ಟ ಇಲ್ಲ. ಒಂದು ವೇಳೆ ಏನಾದ್ರೂ ನೀನಾದ್ರು ಮಾಡಿದ್ರೆ ನಾನು ದೋಸೆ ಮನೆ ಹಾಗೆ ಹೇರಳೆ ವರದಕ್ಷಿಣೆಗಾಗಿ ಹಿಂದಿನ ಈ ಯುವಕರು ಸಾಧುಗಟ್ಟೆ ನಿಂತಿರುವಾಗ ವರದಕ್ಷಿಣೆ ಪಡೆಯದೆ ನಿನ್ನನ್ನು ಮದುವೆಯಾಗಲು ಯಾರು ಮುಂದೆ ಬರ್ತಾರಣ್ಣ? ಅಣ್ಣ, ಹುಟ್ಟಿಸಿದ ಆ ದೇವರು ಪ್ರತಿಯೊಬ್ಬ ಹೆಣ್ಣರಿಗೂ ಒಂದು ಗಂಡನ್ನು ಸೃಷ್ಟಿ ಮಾಡೇ ಇರ್ತಾನಣ್ಣ. ನನಗ ಆ ತಾಯಿ ಮೇಲೆ ನಂಬಿಕೆ ಇದೆಯಣ್ಣ. ಒಂದಲ್ಲ ಒಂದು ದಿನ ವರದಕ್ಷಿಣೆ ತಗೊಂಡೆ ನನ್ನ ಕುತ್ತಿಗೆಗೆ ತಾಳಿ ಕೊಟ್ಟು ಆ ಅದೃಷ್ಟವಂತ ಬಂದೇ ಬರ್ತಾನಣ್ಣ. ಓ ಮಾನಪ್ಪ, ಸಮಾಜ ಸೇವಕ. ಹೇಗೆ ನನಗೆ ನಿನ್ನ ಸಮಾಜ ಸೇವೆ ಒಂದು ರೀತಿಯಿಂದ ನಡೆದಿದೆ. ಏನೋ ನನ್ನಿಂದ ಕೈಲಾದ ಮಟ್ಟಿಗೆ ನೀನ ದಲಿತರಿಗೆ ಅಲ್ಪ ಸಂಖ್ಯಾತರಿಗೆ ಖಂಡಿತ ಸೇವೆ ಆದರೆ ಅದೇ ನನ್ನ ಭಾಗ್ಯ ಎಂದು ತಿಳಿದಿದೆ. ಅಣ್ಣ ತಂಗಿಯ ಮುಖ ನೋಡಿದರೆ ಅದು ಯಾವುದೋ ನಿಂತೆಯಲ್ಲಿ ವಿಷಯವಾದರೂ ಏನು ಹೇಳಿದೆ ಶಿಕ್ಷಕ? ಚಿಂತೆಯೇ ಮಾನವನಿಗೆ ಚಿಂತೆಯನ್ನಾಗಿ ಮಾಡಿ ತಿಳಿಸ್ತಾ ಇದೆ. ಬೆಳೆದು ನಿಂತ ಈ ನನ್ನ ತಂಗಿ ಮದುವೆ ವರದಕ್ಷಿಣೆ ಸಮಯತೆಯ ಸುಳಿಯಲ್ಲಿ ಸಿಲುಕಿ ನಾನು ಒತ್ತಾಡ್ತಾ ಇದ್ದೇನೆ. ನಿಜಾನೇ ನಮ್ಮ ಇಂದು ಬ್ರಹ್ಮಾಕಾರವಾಗಿ ಬೆಳೆದಿರುವ ಈ ವರದಕ್ಷಿಣೆ ಎಂಬ ಐದು ಅಕ್ಷರಗಳು ಹೆಣ್ಣು ಹೆಣದವರ ಬದುಕು, ಸುಖ, ಸಂತೋಷ, ನೆಮ್ಮದಿ, ಭವಿಷ್ಯವನ್ನೇ ಕಣ್ಣೀರಿನ ಪ್ರವಾಹದಲ್ಲಿ ಹೋಗಿ ಎಷ್ಟೋ ಕುಟುಂಬಗಳನ್ನು ನಿರ್ಗತಿಗಳನ್ನಾಗಿ ಮಾಡಿದೆ. ಎಲ್ಲಿಯವರೆಗೆ ನಮ್ಮ ಜನಾಂಗ ಈ ವರದಕ್ಷಿಣೆ ಎಂಬ ಭಯಂಕರವಾದ ಭೂತವನ್ನು ಸುಟ್ಟು ಹಾಕುವುದಿಲ್ಲವೋ ಅಲ್ಲಿಯ ತನಕ ಈ ನಮ್ಮ ಭಾರತ ಮಾತೆ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಂದು ಸೋದರಿಗೂ ವರದಕ್ಷಿಣೆ ಎಂಬ ಜ್ವಾಲೆಗೆ ಬಲಿಯಾಗುವುದು ಎಂದಿಗೂ ತಪ್ಪುವುದಿಲ್ಲ. ಈ ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಶಿಕ್ಷೆ ಅಂತೂ ಇಲ್ಲವೇ? ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಕಠಿಣ ಶಿಕ್ಷೆ ಇದೆ. ಆದರೆ ಶಿಕ್ಷಿಸುವ ಅಧಿಕಾರಿಗಳೇ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ತಮ್ಮ ಮಗಳಿಗೆ ಮದುವೆ ಮಾಡಿಕೊಡುತ್ತಾರೆಂದ ಮೇಲೆ ಶಿಕ್ಷಿಸುವುದಾದರೂ ಯಾರಿಗೆ? ಹೋಗಿ ಬಿಡು. ಇನ್ಮೇಲೆ ಈ ನಿರ್ಮಲೆಯ ಮದುವೆ ಬಗ್ಗೆ ನೀನೇನು ಪರಿಗಣಿಸಿಕೊಳ್ಳುವುದು ಬೇಡ. ಅಂದ್ರೆ ನಿರ್ಮಲೆ ನಿನಗೆ ಮನ ಹುಟ್ಟಿದ ಸೋದರಿಯಾಗಿ ತರುವ ನನಗೆ ಅವಳು ಪಡೆದ ತಂಗಿಯಾಗಿದ್ದಾಳೆ. ಈ ನನ್ನ ಹುಡುಗಿಯ ತಂಗಿ ಮೊನ್ನೆಯ ಓರ್ವ ತಮಿಳ ಯುವಕರನ್ನು ಹುಡುಕಿರುವೆ. ನೀನು ವರನನ್ನು ಶೋಧಿಸಿರುವೆಯಾ? ಈ ಮಾತು ನಿಜವೇ ಬಿಟ್ಟ? ನಾನೇಕೆ ಸುಳ್ಳು ಹೇಳಿದೆ? ಸಂತೋಷದ ವಿಷಯವನ್ನೇ ನಾನು ಹೇಳಲು ಬಂದಿದೆ. ತೆಗೆದುಕೋ ಆ ಹುಡುಗನ ಭಾವಚಿತ್ರ. ನಮ್ಮ ವತನದಲ್ಲಿ ತಂದೆ ತಾಯಿ ಯಾರು ಇಲ್ಲದ ಜೀವಿ ಆದಷ್ಟು ವರದಕ್ಷಿಣೆಗೆ ಯಾವ ಫಲಾಪೇಕ್ಷೆ ಬಯಸದೆ ನಮ್ಮ ಸೋದರಿಯ ಕೈಯನ್ನು ಹೋಗಿದ್ದು ಅವಳ ಭಾಗ್ಯವೆಂದು ತಿಳಿದುಕೋ. ಶಿಕ್ಷಕ, ನಾಳೆ ಅವನು ನಿರ್ಮಲೆಯನ್ನು ನೋಡಲು ಮನೆಗೆ ಬರುವುದಾಗಿ ಹೇಳಿದ್ದಾನೆ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಸಿದ್ಧ ನಿರ್ಮಾಣದ ವ್ಯಕ್ತಿ ನಮ್ಮ ನಿರ್ಮಲೆ ಸಂಬಂಧ ಬೆಳೆಸಲು ಬಂದಿದ್ದು ನಮ್ಮ ಪುಣ್ಯ.
ನನಗಿದು ಒಂದು ಹಿರಿದಾದ ಹೊಣೆಯನ್ನು ಕಡಿಮೆ ಮಾಡಲು ನಿನಗೆ ನಿನ್ನ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ವಿಶೇಷಿತ ಇದರಲ್ಲಿ ಉಪಕಾರವೇನು ಬಂತು? ಸಹೋದರಿಗಾಗಿ ಸಹೋದರರು ಮಾಡಬೇಕಾದ ಕರ್ತವ್ಯ. ನೋಡಮ್ಮ, ನೀನು ಕೈ ಹಿಡಿದು ಜೀವನವುದ್ದಕ್ಕೂ ಮಾಡಬೇಕಾದ ನಿನ್ನ ಆದಿಗಂಡನ ಭಾವಚಿತ್ರ ಒಪ್ಪಿಗೆ ಆಗಬೇಕು ಏನಮ್ಮ? ಅಂತೂ ಮುಗುಳನೆಗೆ ಬೀರಿ ಗಮ್ಮತ್ತಿಸುತ್ತಿರುವೆ. ಇನ್ನು ವೇಳೆಗಳಿದ್ದು ಪ್ರಯೋಜನವಿಲ್ಲ. ಆದಷ್ಟು ಬೇಗ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಆಮೇಲೆ ಆನಂದ್ ಶುಭ ಶೀಘ್ರ ಸದ್ಯವೇ ಮದುವೆ ತಯಾರಿ ಮಾಡುತ್ತೇನೆ. ನಾನು ಬರ್ತೇನೆ ಆನಂದ್. ನಿನ್ನ ತಂಗಿಗೆ ನಾಳೆ ಅವನು ನೋಡೋರು ಬರ್ತಾನ ಅಂದಮೇಲೆ ನನ್ನ ಈ ಮುದ್ದಿನ ತಂಗಿಗೆ ಒಂದು ಒಳ್ಳೆಯ ಸೀರೆ ತಗೊಂಡು ಬರ್ತೇನೆ. ಬರಲಿಲ್ವಾ? ಕಲರೆ ತಗೊಂಬಾಣ. ಆಯ್ತು ಅಮ್ಮ. ಆಹಾ, ಅದೇನು ಕಣ್ಣುಗಳು, ಅದೇನು ಮೂಗು, ಈ ಫೋಟೋದಲ್ಲಿ ಎಷ್ಟು ಸುಂದರವಾಗಿದ್ದಾನೆ. ಇನ್ನು ನಿಜವಾಗಿ ನನ್ನ ಕಣ್ಣು ಮುಂದೆ ಬಂದ್ರೆ ಯಾರು? ಏನಿದು ನಿಮ್ಮ ಹುಡುಗಾಟಿಕೆ? ಇದು ಹುಡುಗಾಟಿಕೆ ಅಲ್ಲ, ಸತಿ ಪತಿಗಳಿಬ್ಬರ